ಪಾಸ್ವರ್ಡ್ ಪ್ಲೀಸ್ ತೋರಿಸಿ ತೋರಿಸಿ ಮತ್ತೆ ಕೂಡ ಟ್ರೈ ಮಾಡೋದು. ತೋರಿಸಿ ಹಾಯ್ಗಾರ ಆಟ ಆಡ್ತಾ ಇದ್ರು. ಫೋನ್ ರೀ ಆಂಟಿ ಇದೆ ತೋರ್ಸ ಸಾರಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು. ವಿಡಿಯೋ ಇಷ್ಟ ಬಂದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ಸ್ ಮಾಡಿ. ಎಲ್ಲಿ ನೋಡತ್ತೆ ಶೈನಿ ಎಲ್ಲಿ ಸಂಜೆ ಸುಟ್ಟಿ ಅಂಗಡಿಗೆ ಅಲ್ಲ, ಅದು ಅಮ್ಮ ಮತ್ತು ವೈಫ್ ಮುಂದೆ ಹೋಗ್ತಾ ಇದ್ದಾರೆ. ನಾವು ಬಾಬಾ ಅಲ್ಲೇ ಸಂಜೀವ್ ಶೆಟ್ಟಿ ಶಾಪ್ ಈ ಥರ ಇದೆ. ಲಾಸ್ಟ್ ಟೈಮ್ ಬಂದಾಗ ಕ್ಲೀನಾಗಿ ತೋರ್ಸೋಕ್ಕಾಗಲಿಲ್ಲ, ಬಟ್ ಇವತ್ತು ಮಗು ಇದೆ, ಸೊ ಈ ಥರ ಇದೆ. ಇವಳು ಅವಳಿಗೆ ಭಾರಿ ಖುಷಿಯಾಗಿದೆ ಅಲ್ಲಣ್ಣ. ಸೊ ಮೊನ್ನೆ ಬಂದಾಗ ನಾವು ಮಗುವನ್ನು ಕರ್ಕೊಂಡು ಬರಲಿಲ್ಲ, ಸೊ ಇವತ್ತು ಮಗುವನ್ನು ಕರ್ಕೊಂಡು ಬಂದಿದ್ವಿ. ಸೂಪರ್. ಸೊ ಈ ಥರ ಒಂದಿತ್ತು. ಮೊನ್ನೆ ಕೂಡ ನಿಮಗೆ ತೋರಿಸಿದ್ದು. ಮೊನ್ನೆ ತೋರಿಸುವಾಗ ಯಶ್ ಇದ್ರು. ಅಮ್ಮನಿಗೊಂದು ಸಾರಿ ತಗೋಬೇಕು, ಸಾರಿ ಚೈನಿ. ಸೊ ಮೊನ್ನೆ ಇದೇ ಸೇಮ್ ಪ್ಲೇಸ್ ತೆಗೆದದ್ದು, ಬಟ್ ಮನೆಗೆ ನಾನು ಶಾಪಿಂಗ್ ಮಾಡ್ತಾ ಇರೋದು. ಸೊ ಅವ್ರಿಗೆ ಯಾವ್ದು ಬೇಕು ಅದು ಸೆಲೆಕ್ಟ್. ಇವಳಿಗೆ ಆಟನೇ ಆಗಿದೆ. ಅದೊಂದು ಹೂ ತೆಗೆದಲ್ಲ ಆಗ. काय दिया अम्मा? दुकान ही जायचं वीडियो कॉल करायची. कौन हम कौन से किधर देखे हम कौन से मम्मा अम्मा कंचे का पढ़ाई को चाहिए लाइक कर ले पढ़ाई देन कलर्स फिनिश तगो आणि कंचे ये ग्रैंड शाइनी इसलिए ना निकल शाइनी एग्गी झालं ते ना और एग्गी झाला म्हणा ते बरोबर कौन तू? हाय कर उम्मदी रे चिन्नम्मा ये कौन यशी? अरे यशी का फ्लाई किसदी रे यशी ಎಂತ ಮಾರೆ ನಡೆದು ಹೋಗಿ ತೋರಿಗೆ ಹೋಗ್ಬೇಕು. ವಾವ್, ಕೊಹ್ಲಿ ಅವರಿದ್ದಾರೆ ಇಲ್ಲಿ. ನಾನು ಮತ್ತೆ ಚಿನ್ನಮ್ಮ ಜೊತೆಗೆ ಕೊಹ್ಲಿ. ನೋಡ ಅಲ್ಲಿ ನೋಡ
ಕೊಯ್ಲ್ ನೋಡ ಗೊತ್ತಾ ನಿನಗೆ? ಬಾಬಾ 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 ಸಿಗಿದೆ ಅವಳಿಗೆ. ಇಲ್ಲಿ ಪುರುಷರ ವಿಭಾಗ ಶರ್ಟ್ ನನಗೆ ತಗೊಳ್ಳಿ ಬಂದ ಹಾಗೆ ಈ ಮೊನ್ನೆ ತಗಲಿ ತೋರಿಸ್ಲಿಲ್ಲ. ಅದುಂಟ ಕಲರ್ ಈ ಥರ ಬಂದದ್ದು ಕಾಣಬಹುದು. ಚೆಂದ ತುಂಬ ರಶ್ ಇದೆ ಮಾತ್ರ ಇವತ್ತು. ಕೆಲಸ ಆಗಲಿಲ್ಲ ಮಾಡಿಲ್ವಾ ಅವ್ರ ಹತ್ರ ಹೇಳಿ ಈ ಥರ ಉಪದ್ರ ಮಾಡಿದ್ರೆ ಟ್ರಯಲ್ ರೂಮಿಗೆ ಬಂದು ಇವಳು ಮಾತ್ರ ಕಾಡು ಕೋಳಿ ಇದು ನೋಡಿ. ಆಯ್ತು ಕೋಲ್ದೆ ಅಲ್ಲೇ ಉಮ್ಮದಿಗಿ ಶೈನಿ ಉಮ್ಮದಿ ವಾ ಬಾಮು ಬರಗಲ್ಲ ಇಲ್ಲ ಉಮ್ಮದಿ ಅಲ್ಲೇ ಬಾ ಬಾ ಯಸ್ ಡನ್ ಡನ್ ಕರ್ ಹಾ ಯಸ್ ಡನ್ ಬೇಬಿ ಡನ್. ಮಕ್ಕನನ್ನು ನೋಡಿ ಇವರೆಲ್ಲ ಆಟ ಆಡ್ತಾ ಇದ್ರು. ಕೋನ್ರೆ ಆಂಟಿ ಇದೆ ಅವಳಿಗೆಲ್ಲ ನೋಡ್ಲಿಕ್ಕೆ ಮಿಸ್ಸಸ್ ಇದ್ದಾರೆ, ಅಮ್ಮ ಇದ್ದಾರೆ. ಹಾಗೆ ಹಾಯ್ एक क्लिप से जटा ಶೈನಿ ಇವಳಿಗೆ ಫುಲ್ ಟೆನ್ಷನ್. ಬಿಲ್ ಎಷ್ಟು ಅಷ್ಟೇ 4,090 ಅಂತೆ, ಕಮ್ಮಿ ಇದೆ ಬಿಲ್ ಇವತ್ತು. ಗೂಗಲ್ ಪೇ ಮಾಡ್ತಿದ್ದಾರೆ. ನನಗೆ ಅದು ತೋರಿಸಲ್ಲ, ನನಗೆ ಪಾಸ್ವರ್ಡ್ ಪ್ಲೀಸ್ ತೋರಿಸೋದಿಲ್ಲ ನಾನು ಮತ್ತೆ ಕೂಡ ಟ್ರೈ ಮಾಡೋದು. ತೋರಿಸು ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಲಾಗ್ನೊಂದಿಗೆ ಮತ್ತೆ ಬರೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಹೇಳಿ ಹೀಗೆ ಕರ್ಕೊಂಡು ಬರೋದು ಭಾರಿ ಕಷ್ಟ ಮಾತ್ರ. ಈ ಹೇಳಿದಾಗೆ ಕೇಳ್ತಲ್ಲ ಅವಳು, ಒಂದು ಕೇಳೋದು ಸಹ ಇಲ್ಲ. ನೋಡಿ ಅವಳಿದ ಆಟ ಅವಳಿಗೆ ಸ್ವಲ್ಪ ಒಂದು ವಾಯ್ಸ್ ಕ್ಲಾರಿಟಿ ಚೆನ್ನಾಗಿರುತ್ತೆ, ಬೇಸಿಕಲಿ ಸೌಂಡ್.
ಹೇಳು ಹಾಡುಗಳು ಕೈ ಹಿಡಿ ಆಚೆ ಬರೀ ಕ್ಯಾಪ್ಚರ್ ಹೇಳಿ. ಸೊ ನಾವಿಬ್ಬರು ಕೂಡ ಶಾಪಿಂಗ್ ಮುಗಿಸಿ ಹೋಗ್ತಾ ಇದ್ದೀವಿ. ಸೊ ಇದೇ ಎಕ್ಸಿಟ್ ಪಾಯಿಂಟ್. ಸೊ ನಮ್ಮದು ಶಾಪಿಂಗ್ ಆಯಿತು, ಇವ್ರು ಕೂಡ ಜೊತೆಯಲ್ಲಿದ್ದಾರೆ. ಆ್ಯಂಡ್ ಹೊರಗಡೆ ಈ ಥರ ಟೆಂಪ್ರೇಚರ್ ಆಲ್ಮೋಸ್ಟು 27 ಡಿಗ್ರಿ ಸೆಲ್ಸಿಯಸ್ ಇದೆ.